ರಿಕ್ವೆಸ್ಟ್ ನಿಮಗೆ ಏನಂದ್ರೆ ಸಿಮ್ ಯಾರ್ದು ಅಂತ ಗೊತ್ತಾಗುತ್ತಲ್ಲ. ನನ್ನ ರಿಕ್ವೆಸ್ಟ್ ನಿಮ್ಗೆ ಏನಂದ್ರೆ ಗೂಗಲಿಗೆ ಹೋಗಿ, ಈಗಲೇ ಎಲ್ಲರೂ ಗೂಗಲಿಗೆ ಹೋಗಿ ಟ್ಯಾಫ್ಕಾಪ್ ಅಂತ ಬರೀರಿ. TAFCOP. TAFCOP ಅಂತ ಬರೀರಿ ಗೂಗಲಿಗೆ ಹೋಗಿ. ಟ್ಯಾಫ್ಕಾಪ್ ಅಂತ ಬರೆದಾಗ ಟ್ಯಾಫ್ಕಾಪ್ ಕನ್ಸ್ಯೂಮರ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಓಪನ್ ಮಾಡಿ. ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ OTP ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ. ಆ OTP ಎಂಟರ್ ಮಾಡಿ. ಅದರಲ್ಲಿ ಎಂಟರ್ ಮಾಡುವಾಗ ಇಟ್ ವಿಲ್ ಶೋ ಯು ನಿಮ್ಮ ಆಧಾರ್ ಕಾರ್ಡ್ ಇಂದ ಎಷ್ಟು ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ಅಂತ ಬರುತ್ತೆ. ಓಕೆ. ಸೊ ಯೂಶುವಲಿ ಏನಾಗುತ್ತೆ, ನಾವೊಂದು ಜೆರಾಕ್ಸ್ ಶಾಪ್, ಫೋಟೋ ಕಾಪಿ ಶಾಪ್ ಅಂದ್ರೆ ರಿಪ್ರೋಗ್ರಾಫಿಕ್ ಸೆಂಟರ್, ಅಲ್ಲಿ ನಾವು ಹೋಗ್ತೇವೆ. ಅಲ್ಲಿ ಹೋಗಿ ನಾವು ಅವರಿಗೆ ಹೇಳ್ತೇವೆ ₹1 ಕೊಡ್ತೇವೆ, ಜೆರಾಕ್ಸ್ ಮಾಡಿ ಕೊಡಿ ಅಂತ ಹೇಳ್ತೇವೆ. ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಬಟ್ ಕೆಲವು ಸೈಬರ್ ಕ್ರಿಮಿನಲ್ಸ್ಗಳು ಜೆರಾಕ್ಸ್ ಅಂಗಡಿಗಳನ್ನೇ ಸೆಟ್ ಮಾಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ಆಧಾರ್ ಕಾರ್ಡ್ ಕೊಟ್ಟಾಗ ನಿಮ್ದೊಂದು ಕಾಪಿ ತೆಗೆದು ಕೊಡ್ತಾರೆ ನಿಮಗೆ. ಅದರ ಜೊತೆಯಲ್ಲಿ ಕರೆಕ್ಟ್ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ನಿತಿನ್ ಸರ್ ಸರ್ ಹತ್ರ ಮಾತಾಡಬೇಕು ನಾನು. ಎಸ್ ಸರ್, ಮಾತಾಡಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನೋಡಿ, ನಾವು ಈಗ ಒಬ್ರು ಬ್ಲ್ಯಾಕ್ ಮೇಲ್ ಮಾಡುದಾದ್ರ ಅದನ್ನು ಯಾವ ಏರಿಯಾದಿಂದ ಮಾಡ್ತಾರೆ, ಯಾವ ಏರಿಯಾಕ್ಕೆ ಹೋಗ್ತದೆ, ಅದನ್ನು ನೇರವಾಗಿ ಬ್ಲ್ಯಾಕ್ ಮೇಲ್ ಕಾಂಟ್ಯಾಕ್ಟ್ ಮಾಡುದು, ಸೈಬರ್ ಆಗ್ಲಿ ಮೊಬೈಲ್ ಆಗ್ಲಿ, ಅದೇ ಏರಿಯಾದ ಪೊಲೀಸ್ ಠಾಣೆಗೆ ಇದು ಮಾಡ್ಬೋದಲ್ಲ ಅದರಲ್ಲಿ ಸಸ್ಪೆಂಡ್ ಆಗಿ. ಪರ್ಫೆಕ್ಟ್ ಸರ್. ಅವಾಗ ಯಾರ ಕಂಪ್ಲೇಂಟ್ ಬಂದ್ರೆ ಈಸಿ ಆಗ್ತದೆ ಹಿಡಿಯೋಕೆ, ಈಸಿ ಸಿಕ್ಬೋದಲ್ಲ, ಆ ತರ ಮಾಡ್ಬೋದಲ್ಲ ಸರ್? ಕರೆಕ್ಟ್ ಸರ್, ಕರೆಕ್ಟ್. ನೀವು ಹೇಳುವ ಪಾಯಿಂಟ್ 100% ಕರೆಕ್ಟ್ ಸರ್. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಈ ಸೈಬರ್ ಕ್ರೈಮಿಗೆ ಈಗ ನೋಡಿ, ಈಗ ಯಾವ್ದಾರ ಸಿಮ್ಮು ಇದು ಮಾಡುದಾದ್ರ ಅವ್ರದ್ದು ಹೆಸರು ಬೇಕು, ಅವ್ರದ್ದು ಅಡ್ರೆಸ್ ಬೇಕು, ಎಲ್ಲ ಬೇಕಾಗ್ತದೆ. ತಮ್ಮ ಪ್ರಶ್ನೆ ಗೊತ್ತಾಯ್ತು ಸರ್, ಗೊತ್ತಾಯ್ತು. ಒಳ್ಳೆ ಪ್ರಶ್ನೆ, ಕೇಳೋಣ. ಇದೇ ಪ್ರಶ್ನೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್. ಸರ್, ಈಗ ನನ್ನ ರಿಕ್ವೆಸ್ಟ್ ನಿಮಗೆ ಏನಂದ್ರೆ, ಸಿಮ್ ಯಾರ್ದು ಅಂತ ಗೊತ್ತಾಗುತ್ತಲ್ಲ. ನನ್ನ ರಿಕ್ವೆಸ್ಟ್ ನಿಮ್ಗೆ ಏನಂದ್ರೆ, ಗೂಗಲಿಗೆ ಹೋಗಿ, ಈಗಲೇ ಎಲ್ಲರೂ ಗೂಗಲಿಗೆ ಹೋಗಿ ಟ್ಯಾಫ್ಕಾಪ್ ಅಂತ ಬರೀರಿ. TAFCOP. TAFCOP ಅಂತ ಬರೀರಿ ಗೂಗಲಿಗೆ ಹೋಗಿ. ಟ್ಯಾಫ್ಕಾಪ್ ಅಂತ ಬರೆದಾಗ ಟ್ಯಾಫ್ಕಾಪ್ ಕನ್ಸ್ಯೂಮರ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಓಪನ್ ಮಾಡಿ. ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ OTP ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ. ಆ OTP ಎಂಟರ್ ಮಾಡಿ. ಅದರಲ್ಲಿ ಎಂಟರ್ ಮಾಡುವಾಗ ಇಟ್ ವಿಲ್ ಶೋ ಯು ನಿಮ್ಮ ಆಧಾರ್ ಕಾರ್ಡ್ ಇಂದ ಎಷ್ಟು ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ಅಂತ ಬರುತ್ತೆ. ಓಕೆ. ಸಮ್ ಆಫ್ ದ ಟಾಪ್ ಪೀಪಲ್ಗಳ ಹೆಸರಲ್ಲೇ 15, 20, 30 ನಂಬರ್ಸ್ಗಳು ಇಶ್ಯೂ ಆಗಿದೆ. ಸೊ ಯೂಶುವಲಿ ಏನಾಗುತ್ತೆ, ನಾವೊಂದು ಜೆರಾಕ್ಸ್ ಶಾಪ್, ಫೋಟೋ ಕಾಪಿ ಶಾಪ್ ಅಂದ್ರೆ ರಿಪ್ರೋಗ್ರಾಫಿಕ್ ಸೆಂಟರ್, ಅಲ್ಲಿ ನಾವು ಹೋಗ್ತೇವೆ. ಅಲ್ಲಿ ಹೋಗಿ ನಾವು ಅವರಿಗೆ ಹೇಳ್ತೇವೆ ₹1 ಕೊಡ್ತೇವೆ, ಜೆರಾಕ್ಸ್ ಮಾಡಿ ಕೊಡಿ ಅಂತ ಹೇಳ್ತೇವೆ. ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಬಟ್ ಕೆಲವು ಸೈಬರ್ ಕ್ರಿಮಿನಲ್ಸ್ಗಳು ಜೆರಾಕ್ಸ್ ಅಂಗಡಿಗಳನ್ನೇ ಸೆಟ್ ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಆಧಾರ್ ಕಾರ್ಡ್ ಕೊಟ್ಟಾಗ ನಿಮ್ಮದೊಂದು ಕಾಪಿ ತೆಗೆದು ಕೊಡ್ತಾರೆ ನಿಮಗೆ. ಅದರ ಜೊತೆಯಲ್ಲಿ ಆ ಮೆಷಿನ್, ಯಾವುದು ಜೆರಾಕ್ಸ್ ಮೆಷಿನ್ ಇದೆಯಲ್ಲ, ರಿಪ್ರೋಗ್ರಾಫಿಕ್ ಮೆಷಿನ್ಸು, ಅದರಲ್ಲಿ ಮೆಮೊರಿ ಇರುತ್ತೆ. ನೀವು ಹೋದ ನಂತರ ಅವ್ರು ಹೇಗೇನು ಪ್ರೆಸ್ ಮಾಡ್ತಾರೆ ಬಟನ್, ಇನ್ನೊಂದು ಕಾಪಿ ಬರುತ್ತೆ. ಆ ಕಾಪಿ ₹500 ಸೇಲ್ ಮಾಡ್ತಾರೆ ಅವರು. ಆ ಕಾಪಿಯಿಂದ ಅವರು ಸಿಮ್ ಕಾರ್ಡ್ ಅನ್ನು ಇಶ್ಯೂ ಮಾಡಿರ್ತಾರೆ. ಸೊ ನೀವು ನೋಡಿ, ಬೇಕಾದ್ರೆ ಆ ಟ್ಯಾಫ್ಕಾಪ್ ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ನಂಬರ್ ಇದೆ ಅಂತ ಫಸ್ಟ್ ನೀವು ನೋಡಿ. ಶಾಕ್ ಆಗ್ಬೋದು. 4 ನಂಬರ್, 5 ನಂಬರ್, ನಿಮ್ಮ ನಂಬರ್ ಬಿಟ್ಟು ಬೇರೆ ನಂಬರ್ ಅನ್ನು ಟಿಕ್ ಮಾಡಿ. ಅದರಲ್ಲಿ ಒಂದು ಆಪ್ಷನ್ ಇದೆ ಕಾಲ್ಡ್ ಆಸ್ ನಾಟ್ ಮೈ ನಂಬರ್ ಅಂತ ಸಿಲೆಕ್ಟ್ ಮಾಡಿ. ನಾಟ್ ಮೈ ನಂಬರ್ ಅಂತ ಹಾಕಿದ್ರೆ ನಾಳೆ ಏನೇ ಆ ನಂಬರ್ ಇಂದ ಆದ್ರೆ ಯು ಆರ್ ನಾಟ್ ರೆಸ್ಪಾನ್ಸಿಬಲ್. ನಂಬರ್ 1. ನಂಬರ್ 2, ಈ ಸೈಬರ್ ಕ್ರೈಮಿಗೆ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಇಲ್ಲ. ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್, ನಾನೀಗ ಮಂಗಳೂರಲ್ಲಿ ಏನೋ ಒಂದು ಕ್ರೈಮ್ ಮಾಡಿದರೆ ಅಲ್ಲಿ ಮಂಗಳೂರು ಪೊಲೀಸ್ ಬಂದು ಅವರು ನೋಡ್ಕೊಳ್ತಾರೆ ಅದನ್ನು. ಸೊ ಅದೇ ರೀತಿ ಈಗ ಒಬ್ಬರು ಕ್ರೈಮ್ ಮಾಡಿ ಬೇರೆ ಸ್ಟೇಟಿಗೆ ಹೋದ್ರೆ ನಮ್ಮ ಪೊಲೀಸರಿಗೆ ಸ್ಟ್ರೇಟ್ ಆಗಿ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅಲ್ಲಿದು DGPಗ ಅಲ್ಲಿ ಲೋಕಲ್ ಸ್ಟೇಷನ್ಗೆ ಹೇಳಿ ಅಲ್ಲಿಂದ ಮತ್ತೆ ಅವರು ಪರ್ಮಿಷನ್ ತೆಗೆದು ಅಲ್ಲಿ ಹೋಗ್ಬೇಕಾಗುತ್ತೆ. ಈಗ ಒಬ್ರು ಕಳ್ಕೊಳ್ತಾರೆ, ಎಷ್ಟು ₹5,000 ಕಳ್ಕೊಳ್ತಾರೆ. ನಾವೀಗ ಆಲ್ರೆಡಿ ಕೇಳಿದ್ದೇವೆ, ಅದು ಎಲ್ಲಿಂದ ಆಗ್ತಾ ಇದೆ, ಜಮ್ತಾರಾ ಅಂತ, ಜಾರ್ಖಂಡ್, ಆ ಥರ ಜಾಗದಿಂದ ಈ ಥರ ಆಗ್ತಾ ಇರೋದು. ಅಲ್ಲಿ ಸೈಬರ್ ಕ್ರೈಮ್ ವಿಲೇಜಸ್ ಸೆಟಪ್ ಆಗಿದೆ. ಸೊ ₹5,000 ಒಬ್ಬಂದು ಹೋಗಿದೆ ಹಣ, ಅವ ಕಂಪ್ಲೇಂಟ್ ಕೊಡ್ತಾನೆ, ಯಾರಂತ ಗೊತ್ತಾಗಿದೆ, ಬಟ್ ಜಾರ್ಖಂಡಿಗೆ ಹೋಗಿ ಇಲ್ಲಿ ಬರ್ಲಿಕ್ಕೆ ₹1,00,000 ಖರ್ಚು ಮಾಡಬೇಕಾಗುತ್ತೆ ಅವರಿಗೆ ಹೋಗಿ ಅರೆಸ್ಟ್ ಮಾಡಿ ಬರ್ಲಿಕ್ಕೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ನಾನು ಆಲ್ರೆಡಿ ಆ ರಿಕ್ವೆಸ್ಟ್ ಮಾಡಿದ್ದೇನೆ. ನನ್ನ ರಿಕ್ವೆಸ್ಟ್ ಏನಂದ್ರೆ,
ಹೇಗೆ ನಮ್ಮ ದೇಶದಲ್ಲಿ ಟೆರರಿಸ್ಟ್ಗಳಿಗೆ ಹಿಡ್ಲಿಕ್ಕೆ NIA, ಫೈನಾನ್ಷಿಯಲ್ ಫ್ರಾಡ್ ಮಾಡಿದವರಿಗೆ ಹಿಡ್ಲಿಕ್ಕೆ ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅದೇ ರೀತಿ CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ಈ ಥರ ಕೆಲವು ಸೆಂಟ್ರಲ್ ಡಿಪಾರ್ಟ್ಮೆಂಟ್ಸ್ ಹೇಗಿದೆ, ಈಗ CBIಗೆ ಅವ್ರು ಯಾವ ಸ್ಟೇಟಿಗೆ ಬೇಕು ಹೋಗಿ ಅಲ್ಲಿ ಅರೆಸ್ಟ್ ಮಾಡ್ಬೋದು, ಅವ್ರದ್ದು ಪ್ರೆಸೆನ್ಸ್ ಎಲ್ಲ ಸ್ಟೇಟ್ಗಳಲ್ಲೂ ಇರುತ್ತೆ. CBI, NIA, ಈಗ NIA ಕೂಡ ಆಫೀಸ್ ಇಲ್ಲಿ ಮಂಗಳೂರಲ್ಲಿ ಸೆಟಪ್ ಮಾಡ್ಬೇಕಂತೇಳಿ ನಮ್ಮ ಆನರೇಬಲ್ MP ಗಳು ತುಂಬ ಅದನ್ನು ಕೇಸನ್ನು ಮುಂದೆ ತಗೊಂಡು ನಳಿನ್ ಕುಮಾರ್ ಅವರು ತಗೊಂಡು ಹೋಗಿದ್ದಾರೆ. ಸೊ ಈ ಥರ ಏನಾಗ್ತಾ ಇದೆ ಅಂದರೆ ವಿ ಆರ್ ಸೀಯಿಂಗ್ ದಟ್ ಸೆಟಪ್ ಮಾಡಲಿಕ್ಕೆ. ಸೊ ಅದೇ ರೀತಿ ಇಡೀ ದೇಶದಲ್ಲಿ, ರಾಷ್ಟ್ರದಲ್ಲಿ ಒಂದು ಸೈಬರ್ ಕ್ರೈಮಿಗೆ ಒಂದು ಫೋರ್ಸ್ ಮಾಡಬೇಕು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಒಂದು ಫೋರ್ಸ್ ಮಾಡಬೇಕು. ಆಗ ಯಾವುದೇ ಜಾಗದಲ್ಲಿ ಆದರೆ ಆ ಕೋಆರ್ಡಿನೇಷನ್ ಹೇಗಿರ್ಬೇಕಂದ್ರೆ ಅಲ್ಲಿದ್ದು ಫೋರ್ಸ್ ಹೋಗಿ ಅವರಿಗೆ ಅರೆಸ್ಟ್ ಮಾಡಿ ಬರುತ್ತಾ ಇರಬೇಕು. ನಮ್ಮವರಲ್ಲಿ ಹೋಗಿ ಹಿಡಿದು ಬರುದು ಆ ತರ ಕತೆಗಳೆಲ್ಲ ಆಗುದೇ ಇಲ್ಲ. ಆಗತ್ತೆ ಎಲ್ಲಿಯಾದ್ರೂ ಕ್ವಾಂಟಮ್ ಆಫ್ ಅಮೌಂಟ್ ತುಂಬಾ 10 ಲಕ್ಷ 20 ಲಕ್ಷ ಎಲ್ಲ ಇದ್ರೆ ಹೋಗಿ ಬರ್ತಾರೆ. ಈ 5,000 ಅಲ್ಲ, ಅದು ಕಷ್ಟಪಟ್ಟು ದುಡ್ಡ ಹಣ, 1 ರೂಪಾಯಿ ಹೋದ್ರೂ ಕೂಡ ಅವರನ್ನು ಹೋಗಿ ಹಿಡಿದು ಬರುವ ಒಂದು ಬಲಿಷ್ಠ ಒಂದು ಸೇನೆಯನ್ನು, ಒಂದು ವಿಂಗ್ ಅದನ್ನು ರೆಡಿ ಮಾಡ್ಬೇಕಂತ ಹೇಳಿ ನಾನು ನರೇಂದ್ರ ಮೋದಿಜಿ ಹತ್ರ ರಿಕ್ವೆಸ್ಟ್ ಇನ್ನೊಮ್ಮೆ ಮಾಡ್ತಾ ಇದ್ದೇನೆ. ಆಲ್ರೆಡಿ ಮಾಡಿದ್ದೇನೆ ಈ ತರ ರಿಕ್ವೆಸ್ಟ್, ಬಟ್ ತುಂಬಾ ದೇರ್ ಆರ್ ಲಾಟ್ ಆಫ್ ಬಿಗರ್ ಇಶ್ಯೂಸ್. ಅವರು ನಮ್ಮ ಸರ್ಕಾರ ನೋಡ್ತಾ ಇದೆ ಅದನ್ನು.